ಬ್ರೈಡಲ್ ಡಿಸೈನರ್ ವೈವಾಹಿಕ ರೇಷ್ಮೆ ಸೀರೆಲು, ಬ್ರೈಡಲ್ ಕಾಂಚೀಪುರಂ ರೇಷ್ಮೆ, ಟಸರ್ ರೇಷ್ಮೆ, ಪಾಶ್ಚಿಮಾತ್ಯ ಶೈಲಿದ ಸೀರೆಲು, ಕಾಟನ್ ಸೀರೆ, ಚೂಡಿದಾರ್, ಜೋಕ್ಲೆಗ್ ಆಂಜವಲೆಗ್ ಬೋಡಿತ್ತಿನ ಮಾತಾ ನಮೂನೆದ ಡ್ರೆಸ್ಸಲು ಇಂಚ ಮಾತಾ ಸಂಗ್ರಹ ಒಪ್ಪುನ ದಕ್ಷಿಣ ಭಾರತದ ಪುಗರ್ತದ ಟೆಕ್ಸ್ಟೈಲ್ಸ್ ಬ್ರ್ಯಾಂಡ್ ಜಯಲಕ್ಷ್ಮಿದ ಹೊಸ ಮಾಮಲ್ಲ ಮಳಿಗೆ ವಿಜಯಡ್ ಗುರುವಾರ ಕಾಂಡೆ ಉದಿಪನಾಡು 1947 ದಿವಂಗತ ಆರ್ ನರಸಿಂಹ ಕಾಮತೇರು ಕೊಚ್ಚಿಡ್ ಜಯಲಕ್ಷ್ಮಿದ ಸುರುತ ಮಳಿಗೆನು ಸುರುಮಾತಿದಿದ್ದದು ಇನ್ನತ 5ನೇ ಮಳಿಗೆ ಭಾರತ್ ಮಾಲ್ ರಡ್ಡೆತ ಹೊಸ ಕಟ್ಟಣಡು ಶುಭಾರಂಭ ಆಂಡು 1 ಲಕ್ಷ ಚದರ ಅಡಿತಾತು ವಿಶಾಲವಾದ ಪರಡದುಪ್ಪುನ ಈ ಮಾಮಲ್ಲ ಮಳಿಗೆನು ಕುಡ್ಲ ದಕ್ಷಿಣದ ಶಾಸಕರು ಶ್ರೀ ಡಿ ವೇದವ್ಯಾಸ್ ಕಾಮತ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಅಲ್ಹಾಸ್ ಅಹಮದ್ ಮುಸ್ಲಿಯಾರ್, ಮೇಯರ್ ಶ್ರೀ ದಿವಾಕರ್ ಪಾಂಡೇಶ್ವರ ಉದಿಪನ ಮಲ್ತೇರು. ಈ ಪೊರ್ತು ಪಾತೆರ್ನ ಶಾಸಕರು ಶ್ರೀ ಡಿ ವೇದವ್ಯಾಸ್ ಕಾಮತ್ ಸ್ಮಾರ್ಟ್ ಸಿಟಿಯಾದ ಬುಲೆವೊಂದುಪ್ಪುನ ಕುಡ್ಲಾಗ ಕೇರಳಡು ಪುದರ್ ಪಡೆಯಿನ ಜಯಲಕ್ಷ್ಮಿ ಮಳಿಗೆ ಮಲ್ಲ ಕೊಡುಗೆಯಾದುಂಡು. ದಕ್ಷಿಣ ಕನ್ನಡ ಜಿಲ್ಲೆಗೆ ಆದ್ಯತೆ ಕೊರದು ಸುಮಾರು 400 ಜನಗಳಿಗೆ ಮೂಲು ಬೇಲೆ ಕೊಡ್ತಿನ ಶ್ಲಾಘನ್ಯ ಪಂಡದ ಶುಭ ಹಾರೈಸಿರು. ಅದು ಬಡವರಿಂದ ಹಿಡಿದು ಶ್ರೀಮಂತರ ತನಕ, ಸಣ್ಣ ಮಗುವಿನಿಂದ ಹಿಡಿದು ಅಪಾರ ಶ್ರೀಬುದ್ಧ ಪುರುಷರ ತನಕ ಎಲ್ರಿಗೂ ಇದರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದರ ಪ್ರಯೋಜನವನ್ನ ಸದುಪಯೋಗವನ್ನ ಪಡ್ಕೊಳ್ಳಿ. ಅದರ ಮುಖಾಂತರ ಮಂಗಳೂರು ಒಂದು ವಿನೂತನವಾದ ಹೆಜ್ಜೆಯನ್ನು ಇಡ್ತಾ ಇರುವಾಗ, ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಹೆಜ್ಜೆಯನ್ನು ಇಡ್ತಾ ಇರುವಾಗ ಈ ಒಂದು ಕೊಡುಗೆ ಬಹಳ ದೊಡ್ಡದಾದ ಕೊಡುಗೆ ಅಂತ ಹೇಳುವಂಥದ್ದು ನಾನು ಭಾವಿಸ್ತಾ ಇದ್ದೇನೆ. ಕೊನೆಯದಾಗಿ ನನಗೆ ಇನ್ನೊಂದು ಬಹಳ ಸಂತೋಷ ಐತೆ ಅಂತ ಹೇಳಿದ್ರೆ, ನಾನು ಗೋವಿಂದ ಕಾಮತ್ ಮತ್ತು ಬಳಗದವರಿಗೆ ಕುಟುಂಬಸ್ಥರಿಗೆ ನಾನು ಯಾವಾಗಲೂ ಚಿರಋಣಿ. ನನ್ನ ಜಿಲ್ಲೆಯ 400 ರಿಂದ 500 ಜನ ವ್ಯಕ್ತಿಗಳಿಗೆ ಈ ಒಂದು ಮಳಿಗೆಯಲ್ಲಿ ಉದ್ಯೋಗ ದೊರಕಿದೆ ಅಂತ ಹೇಳುವಂಥದ್ದು ಬಹಳ ಸಂತೋಷದ ವಿಷಯ. ಮೇಯರ್ ಶ್ರೀ ದಿವಾಕರ್ ಪಾಂಡೇಶ್ವರ ಪಾತಿರಂದು ಉದ್ಯಮ ಕ್ಷೇತ್ರದ ಈ ಸಂಸ್ಥೆ ಎಡ್ಡ ರೀತಿಡು ಬುಲೆದು ಪುದರ್ ಪಡೆವಡು ಪಣದ ಶುಭ ಹಾರೈಸಿರು. ಅವಕಾಶ ಸಿಕ್ಕಿದೆ ಕಡಿಮೆ ದರದಲ್ಲಿ ಮತ್ತು ಜನಸಾಮಾನ್ಯರಿಗೆ ಎಟಕುವ ರೀತಿಯಲ್ಲಿ ಈ ಮಳಿಗೆ ಪ್ರಾರಂಭಗೊಂಡಿದೆ. ಇದು ಇನ್ನೂ ಹೆಚ್ಚು ಇಲ್ಲಿ ಪ್ರಸಿದ್ಧವನ್ನು ನಮ್ಮ ಮಂಗಳೂರಿನ ಜನತೆಗೆ ಇಷ್ಟಪಡುವಂತೆ ಆಗಲಿ ಎಂದು ಶುಭ ಹಾರೈಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಅಲ್ಹಾಸ್ ತ್ವಾಕಾ ಅಹಮದ್ ಮುಸ್ಲಿಯಾರ್ ದುವಾ ಆಶೀರ್ವಚನದ ಪಾತ್ರ ಪಂಡಿರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡು, ಮಾಜಿ ಶಾಸಕರು ಶ್ರೀ ಜೆಆರ್ ಲೋಬೋ, ಬಿಜೆಪಿ ಜಿಲ್ಲಾಧ್ಯಕ್ಷರು ಶ್ರೀ ಸುದರ್ಶನ್ ಮೂಡಬಿದ್ರೆ, ಮನಪಾ ಪ್ರತಿಪಕ್ಷ ನಾಯಕರು ಅಬ್ದುಲ್ ರೌಫ್, ಮುಖ್ಯ ಸಚೇತಕರು ಶ್ರೀ ಪ್ರೇಮಾನಂದ ಶೆಟ್ಟಿ, ಉಪಮೇಯರ್ ವೇದಾವತಿ, ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ ಕಣ್ಣೂರು, ಶಕೀಲಾ ಕಾವಾ, ಪೂರ್ಣಿಮಾ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪೂಜಾ ಪೈ, ಇಂಚಿತಿ ಪ್ರಮುಖರು ಮಲ್ಲಬೆನಿರಾದು ಕಾರ್ಯಕ್ರಮದ ಪಾಲ್ಪಡದಿದ್ದರು. ಜಯಲಕ್ಷ್ಮಿ ಸಂಸದ ಅಧ್ಯಕ್ಷರು ಶ್ರೀ ನಾರಾಯಣ್ ಕಾಮತ್, ಆಡಳಿತ ನಿರ್ದೇಶಕರು ಶ್ರೀ ಸತೀಶ್ ಕಾಮತ್, ಶ್ರೀ ಗೋವಿಂದ ಕಾಮತ್, ಕಾರ್ಯನಿರ್ವಾಹಕ ನಿರ್ದೇಶಕರು ಶ್ರೀ ಸುಜಿತ್ ಕಾಮತ್, ಭಾರತ್ ಮಾಲ್ ಸಂಸ್ಥದ ಪಾಲುದಾರರು ಸರ್ವಶ್ರೀ ಆನಂದ ಪೈ, ಸುಬ್ರಾಯ ಪೈ, ಸುಧೀರ್ ಪೈ, ವೆಂಕಟೇಶ್ ಪೈ, ಸ್ಟೋರ್ ಮ್ಯಾನೇಜರ್ ಸರ್ವಶ್ರೀ ಅನೀಶ್ ಅಜಿತ್, ರಾಜೀವ್ ತ್ರಿವೇಂದ್ರಂ, ಕುಡ್ಲ ಸ್ಟೋರ್ ಮ್ಯಾನೇಜರ್ ಶ್ರೀ ರಾಜೇಂದ್ರ ಉಳ್ಳಾಲ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಸೌಜನ್ಯ ಹೆಗ್ಡೆ ಸಭೆ ಸ್ಥಾರಿಕೆ ಮಂತೇರು.